ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಬಡಾಕೆರೆಯ ಶ್ರೀ ಭದ್ರಕಾಳಿ ದೇವಸ್ಥಾನ ಚಣಕ್ಕಳಿ ಹೊಸಕುಮನೆ ಇಲ್ಲಿನ ಶ್ರೀ ಭದ್ರಕಾಳಿಯ ಪ್ರತಿಷ್ಠಾ ಕಾರ್ಯಕ್ರಮವು ಪುಣ್ಯಾಹ ಪ್ರತಿಷ್ಠಾ ಹೋಮ, ಪ್ರತಿಷ್ಠಾ ಕಲಶಾಭಿಷೇಕ, ಕಲಶ ಸ್ಥಾಪನೆ, ಅಧಿವಾಸ ಹೋಮ ಮತ್ತು ತತ್ವ ಹೋಮ ಕಲಶಾಭಿಷೇಕಗಳೊಂದಿಗೆ ಕೋವಿಡ್ ನಿಯಮಾನುಸಾರ ಮಾಸ್ಕ್ ಧರಿಸಿ ಅಂತರ ಕಾಯ್ದುಕೊಂಡು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಕುಟುಂಬ ಬಾಂಧವರ ಸಮ್ಮುಖದಲ್ಲಿ ಸರಳ ರೀತಿಯಲ್ಲಿ ನೆರವೇರಿತು. ಶ್ರೀ ಭದ್ರಕಾಳಿ ದೇವಸ್ಥಾನ ಹೊಸಕುಮನೆ ಚಣಕ್ಕಳಿ ಬಡಾಕೆರೆ ಇದರ ಪ್ರತಿಷ್ಠಾ ಮಹೋತ್ಸವವು ಇಂದು ಧಾರ್ಮಿಕ ವಿಧಿವಿಧಾನಗಳಂತೆ ಬ್ರಾಹ್ಮಣರು ಹಾಗೂ ಮನೆಯ ಕುಟುಂಬದವರು ಸೇರಿ ಸರ್ಕಾರದ ಕಾನೂನುಗಳನ್ನು ಪಾಲಿಸುವ ಮೂಲಕ ಸ್ಯಾನಿಟೈಸರನ್ನು ಬಳಸಿದ್ದೇವೆ. ಜೊತೆಯಲ್ಲಿ ಮಾಸ್ಕನ್ನು ಹಾಕಿಕೊಂಡು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡ್ತಾ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಶ್ರೀ ಭದ್ರಕಾಳಿ ದೇವಸ್ಥಾನ ಚಣಕ್ಕಳಿ ಹೊಸಕ್ಲು ಅಲ್ಲಿ ನಮ್ಮ ಇಲ್ಲಿ ಆರೋಢ ಪ್ರಶ್ನೆ ಇಟ್ಟ ಪ್ರಕಾರದಲ್ಲಿ ಬಂದಂತೆ ಇಲ್ಲಿ ಶ್ರೀ ಭದ್ರಕಾಳಿಯವರ ಸ್ಥಾನ ಇದೆ. ಇಲ್ಲಿ ಸ್ಥಾಪನೆ ಆಗಬೇಕಂತ ಅವರು ಹೇಳಿದ ಪ್ರಕಾರದಲ್ಲಿ ತುಂಬ ಚೆನ್ನಾದ ರೀತಿಯಲ್ಲಿ ಪ್ರತಿಷ್ಠಾಪನೆ ಉತ್ಸವವು ನಡೆದಿದೆ. ಈ ಮಾತೆಯವರ ಆಶೀರ್ವಾದವು ಇಡೀ ಎಲ್ಲ ಊರಿನವರಿಗೂ, ಕುಟುಂಬದವರಿಗೂ, ಜಗತ್ತಿನವರಿಗೂ ಎಲ್ಲರಿಗೂ ಇರಬೇಕಂತ ನಮ್ಮ ಹಾರೈಸಿ.